ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ದೇಹದ ಉಷ್ಣಾಂಶ ಮಾನವನಲ್ಲಿ 97ರಿಂದ 99ರವರೆಗೆ ನಾವು ಸಹಜ ಸ್ಥಿತಿಯ ಉಷ್ಣಾಂಶ ಅಂತ ಅಂದ್ಕೊಂಡ್ರೆ, ಇದಕ್ಕಿಂತ ಹೆಚ್ಚಾದರೆ ದೇಹದ ಪ್ರಮುಖ ಅಂಗಾಂಶಗಳಾಗಲಿ ಜೀವಕೋಶಗಳಾಗಲಿ ತನ್ನ ದೈನಂದಿನ ಕಾರ್ಯದಲ್ಲಿ ತೀವ್ರ ವ್ಯತ್ಯಯ ಆಗುತ್ತೆ. ಇದರಿಂದ ಆರೋಗ್ಯದಲ್ಲಿ ಕೂಡ ತುಂಬ ಏರುಪೇರು ಆಗುವ ಸಾಧ್ಯತೆ ಇರುತ್ತೆ. ಇದು ಯಾಕೆ ಹೀಗಾಗ್ಬೋದು? ನಮಗೆ ಗೊತ್ತಿದೆ, ಪರಿಸರದ ಮೇಲಿನ ಅತ್ಯಂತ ಅಪಚಾರವನ್ನು ನಾವು ಮಾನವ ಇತ್ತೀಚೆಗೆ ಜಾಸ್ತಿ ಮಾಡ್ತಿದ್ದೇವೆ. ಮರಗಳನ್ನು ಕಡಿತಾ ಇದ್ದೇವೆ, ವಾಹನಗಳನ್ನು ಬಳಸೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಬರ್ತಾ ಇದೆ. ಅತಿಯಾದ ಪ್ಲಾಸ್ಟಿಕ್ ಬಳಸ್ತಾ ಇದ್ದೇವೆ. ಪ್ಲಾಸ್ಟಿಕ್ ಎಲ್ಲಿ ಬೇಕಲ್ಲಿ ಬಿಸಾಕ್ತೀವಿ. ನಾವು ತ್ಯಾಜ್ಯವನ್ನು ಸರಿಯಾದ ರೀತಿ ವಿಲೇವಾರಿ ಮಾಡೋದಿಲ್ಲ. ಈ ರೀತಿ ಹಲವಾರು ಕಾರಣಗಳಿಂದ ಪರಿಸರದಲ್ಲಿ ತೀವ್ರ ಏರುಪೇರಾಗ್ತಾ ಇದೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ನಿಂದ ಅತಿಯಾದ ಹೊಗೆ, ಈ ಕಾರ್ಬನ್ನಿಂದ ಏನಾಗ್ತಾ ಇದೆ, ಓಝೋನ್ ಪದರ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಅಲ್ಟ್ರಾವೈಲೆಟ್ ರೇಸ್ ಮತ್ತು ಇನ್ಫ್ರಾರೆಡ್ ರೇಸ್ ಏನಿದೆ, ಈ ರೇಸಿಂದ ಓಝೋನ್ ಪದರ ಅಲ್ಲಲ್ಲಿ ಹಾನಿಯಾಗಿ ನೇರವಾಗಿ ಅಲ್ಟ್ರಾವೈಲೆಟ್ ರೇಸ್ ಮತ್ತು ಇನ್ಫ್ರಾರೆಡ್ ರೇಸ್ ನೇರವಾಗಿ ಭೂಮಿಯನ್ನು ತಲುಪ್ತಾ ಇದೆ. ಇದರಿಂದ ಕೂಡ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಮತ್ತು ಉಷ್ಣಾಂಶ ಏರಿಕೆಯಲ್ಲಿ ಇದರ ಪಾಲು ಕೂಡ ಖಂಡಿತ ಇದ್ದೇ ಇದೆ. ಇದ್ರ ಜೊತೆಗೆ ಮರಗಳನ್ನು ನಿರಂತರವಾಗಿ ನಾವು ಕಡಿತಾ ಇದ್ದೇವೆ. ಈ ಹಿಂದೆ ಇದ್ದ ಕಾಡು ಈಗಿಲ್ಲ. ನಮ್ಮಲ್ಲಿ ಕಾಡಿನ ಬದಲು ಕಾಂಕ್ರೀಟ್ ಕಾಡು ಪರಿವರ್ತನೆ ಆಗಿದೆ. ಸೊ ಇವೆಲ್ಲ ಕಾರಣಗಳಿಗಾಗಿ ಉಷ್ಣಾಂಶ ನಮಗೆ ಶಿವರಾತ್ರಿ ಮುಗಿದ ಕೂಡಲೇ ಒಂದಷ್ಟು ಚಳಿ ಇರ್ತಿತ್ತು. ಈಗ ಏನಂದರೆ ತುಂಬ ಬಿಸಿಲಾಗಿದೆ. ಏಪ್ರಿಲ್ ಮೇನಲ್ಲಿ ಬರಬೇಕಾದ ಅತಿಯಾದ ಬಿಸಿಲಿನ ಜಳ ಈಗ ಫೆಬ್ರವರಿನಲ್ಲೇ ನೋಡುವ ಪರಿಸ್ಥಿತಿಯನ್ನು ನಾವು ತಂದುಕೊಂಡಿದ್ದೀವಿ. ಇದಕ್ಕೆಲ್ಲ ಎಲ್ಲರೂ ಇದಕ್ಕೆ ಕಾರಣರು. ಸೊ ಈ ಬಿಸಿಲಾಘಾತವನ್ನು ತಡೆಗಟ್ಟೋದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ 11ರಿಂದ 3 ಗಂಟೆಯ ಒಳಗೆ ತುಂಬ ಅನಿವಾರ್ಯತೆ ಇದ್ದರಷ್ಟೇ ಹೊರಗಡೆ ಹೋಗ್ಬೇಕಿಲ್ಲ ಅಂತಂದರೆ ನೆರಳನ್ನು ಆಶ್ರಯಿಸಿ ಇರಬೇಕಾಗತ್ತೆ. ಹೊರಗಡೆ ಹೋಗೋ ಪರಿಸ್ಥಿತಿ ಬಂದರೆ ಛತ್ರಿಯನ್ನು ಬಳಸುವಂಥದ್ದು, ಟೋಪಿಯನ್ನು ಬಳಸುವಂಥದ್ದು, ಚಪ್ಪಲಿಯನ್ನು ಧರಿಸಿ ಹೋಗುವಂಥದ್ದು, ಹಾಗೂ ತಿಳಿ ಬಣ್ಣದ ವಸ್ತ್ರಗಳನ್ನು ನಾವು ಧರಿಸುವಂಥದ್ದು, ಹಾಗೂ ಲೂಸ್ ಫಿಟ್ಟಿಂಗನ್ನು ಹಾಕೋದ್ರಿಂದ ನಾವು ಗಾಳಿ ಸರಾಗವಾಗಿ ಆಡುವಂತಾಗಿ ನಮಗೆ ದೇಹದ ಉಷ್ಣಾಂಶ ಏರದಂತೆ ನಾವು ತಡೆಗಟ್ಟಬಹುದಾಗಿದೆ. ಜೊತೆಗೆ ಯಥೇಚ್ಛವಾಗಿ ಶುದ್ಧವಾದ ಕುಡಿಯುವ ನೀರನ್ನು ನಾವು ಜೊತೆಯಲ್ಲಿ ಒಯ್ಯಬೇಕು. ಮಕ್ಕಳಿಗೆ ವಿಶೇಷವಾಗಿ ನೀರನ್ನು ಜಾಸ್ತಿ ಕುಡ್ಸೋಕ್ಕೆ ಹೇಳಬೇಕು. ಬಿಸಿಲಲ್ಲಿ ಆಟ ಆಡಿದ ಹಾಗೆ ಶಿಕ್ಷಕರಾಗಲಿ ಅಥವಾ ಪೋಷಕರಾಗಲಿ ಈ ಬಗ್ಗೆ ಮಕ್ಕಳಿಗೆ ಒಂದಷ್ಟು ಮಾಹಿತಿಯನ್ನು ನೀಡಿ ಬಿಸಿಲಲ್ಲಿ ಆಡದಂತೆ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಇದರ ಜೊತೆಗೆ ಕಾಫಿ, ಟೀ ಅಥವಾ ಮದ್ಯವನ್ನು ವರ್ಜಿಸಬೇಕಾಗತ್ತೆ. ಇದರಿಂದ ಕೂಡ ಹೆಚ್ಚು ಬಿಸಿಲಾಘಾತಕ್ಕೆ ಅಥವಾ ದೇಹದಲ್ಲಿ ನಿರ್ಜಲೀಕರಣ ಆಗುವ ಸಾಧ್ಯತೆ ಇದೆ. ಮನೆಯಲ್ಲಿ ತಯಾರಿಸಬಹುದಾದ ಪಾನಕಗಳು, ಹಣ್ಣಿನ ರಸಗಳು, ಮಜ್ಜಿಗೆ, ಎಳನೀರು ಇಂಥವುಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಹಾಗೂ ಅಂಗಡಿಯಲ್ಲಿ ಸಿಗುವ ಕಾರ್ಬನೇಟೆಡ್ ಡ್ರಿಂಕ್ಸನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತೀವ್ರವಾದ ವ್ಯತ್ಯಯವನ್ನು ಉಂಟು ಮಾಡುತ್ತೆ. ಇದರಲ್ಲಿ 3 ಹಂತಗಳಲ್ಲಾಗ್ಬೋದು. ಸಾಮಾನ್ಯವಾಗಿ ಒಂದು ಬಿಸಿಲಾಘಾತ ಆಗ್ಬೋದು ಅಥವಾ ಹೀಟ್ ಸ್ಟ್ರೋಕ್ ಅಂತ ಹೇಳ್ತೀವಿ, ಅದು ಅಂತಿಮ ಹಂತ. ಹೀಟ್ ಸ್ಟ್ರೋಕ್ ಆದರೆ ಡೆತ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಅದು ಅವಾಗ ಏನಾಗುತ್ತೆ ಅಂದರೆ ಟೆಂಪ್ರೇಚರು ಅತಿ ಹೆಚ್ಚು 100 ಡಿಗ್ರಿ ಅಥವಾ 104 ಈ ಥರ ಆಗುವ ಸಾಧ್ಯತೆ ಇರೋದ್ರಿಂದ ಡೆತ್ ಆಗುವ ಸಾಧ್ಯತೆ ಇದೆ. ರಕ್ತ ಹೆಪ್ಪುಗಟ್ಟಬಹುದು. ಈ ರೀತಿಯ ತೀವ್ರ ವ್ಯತ್ಯಯ ಆಗುತ್ತೆ. ಸಾಧಾರಣವಾಗಿ ಬಿಸಿಲಾಘಾತ ಆದಾಗ ಮೈಯಲ್ಲಿ ತುರಿಕೆ ಬರ್ಬೋದು, ಮೈ ಮೇಲೆ ಗುಳ್ಳೆ ಆಗ್ಬೋದು, ಕಡಿತ ಬರ್ಬೋದು, ಹಾಗೂ ತಲೆ ಸುತ್ತು, ತಲೆನೋವು, ವಾಂತಿ ಬಂದಂಗೆ ಆಗೋದು ಅಥವಾ ಅರೆಪ್ರಜ್ಞೆ ಹೋಗೋದು, ಈ ರೀತಿಯ ಸಮಸ್ಯೆಗಳಾದ ಕೂಡಲೇ ವ್ಯಕ್ತಿಯನ್ನು ನೆರಳಿಗೆ ಸಾಗಿಸಿ ಆ ಬಟ್ಟೆಯನ್ನು ಸಡಿಲಿಸಿ ಅಥವಾ ಅಂಗಿಯನ್ನು ಬಿಚ್ಚಿ ಅವರಿಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಪ್ರಜ್ಞೆ ಇದ್ದಲ್ಲಿ ನೀರನ್ನು ಕುಡಿಸ್ಬೋದು. ಅರೆಪ್ರಜ್ಞೆಯಲ್ಲಿದ್ದಾಗ ದಯವಿಟ್ಟು ನೀರನ್ನು ಕುಡಿಸೋ ಪ್ರಯತ್ನವನ್ನು ಮಾಡಬೇಡಿ. ಅರೆಪ್ರಜ್ಞೆ ಮತ್ತು ಪ್ರಜ್ಞೆ ಹೋದಲ್ಲಿ ನೀರು ಕುಡಿಸೋದ್ರಿಂದ ನೇರವಾಗಿ ನೀರು ಶ್ವಾಸಕೋಶಕ್ಕೆ ಹೋಗೋದ್ರಿಂದ ಉಸಿರಾಟ ಕೂಡ ನಿಂತು ಹೋಗ್ಬೋದು. ಸೊ ಈ ರೀತಿಯ ಸಮಸ್ಯೆಗಳಾಗುತ್ತೆ. ಮಕ್ಕಳಲ್ಲಿ ಇಷ್ಟು ಸಿಂಪ್ಟಮ್ಸ್ ಬರೋದ್ರ ಜೊತೆಗೆ ಅವ್ರಿಗೆ ಕನ್ಫ್ಯೂಸ್ ಆಗ್ಬೋದು, ಕಿರಿಕಿರಿ ಮಾಡ್ಬೋದು, ಊಟ ಮಾಡೋದಕ್ಕೆ ಒಪ್ಪದೇ ಇರ್ಬೋದು, ಸೊ ಪ್ರಜ್ಞೆ ತಪ್ಪೋದು. ಈ ರೀತಿಯ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಚಿಕಿತ್ಸೆಗೆ ಒಯ್ಯೋದು ಸೂಕ್ತ. ಈಗ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ಶಿಕ್ಷಣ ಇಲಾಖೆಯಲ್ಲಿ DDP ಮತ್ತು BDDP ಅವರಿಗೆ ಒಂದು ಲಿಖಿತ ಕೋರಿಕೆಯನ್ನು ಸಲ್ಲಿಸಿ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅವರಿಗೆ ನೀಡಿ ಅಲ್ಲಿ ಶಾಲೆಗಳಲ್ಲಿ ಆಟವನ್ನು ಆಡುವ ಸಮಯವನ್ನು ಸಾಧ್ಯವಾದಷ್ಟು ಮಟ್ಟಿಗೆ 3 ಗಂಟೆಯ ನಂತರ ಬಿಸಿಲಿನ ಜಳ ಕಡಿಮೆ ಆದ ನಂತರ ಆಡಿಸೋದಕ್ಕೆ ಸಾಧ್ಯವಾದಷ್ಟು ಇಂಡೋರಲ್ಲಿ ಮಾಡಿಸೋದಕ್ಕೆ ನಾನು ಅವ್ರನ್ನ ಕೋರ್ತೇನೆ.